ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದೇವರ ದಕ್ಷಿಣ ಕನ್ನಡ ಜಿಲ್ಲೆಡು ದಿನ ಬುರ್ದು ದಿನ ಬರೋಂದೀಪನ ಬರ್ಸೋಡದವರ ಡೆಂಗ್ಯೂ ಮಲೇರಿಯಾ ಪ್ರಕರಣ ಏರ್ತ್ಯಾವೊಂದುಂಡು ಈ ಸೀಕ್ನ ಪತ್ರದೀರೆ ಜನಕಲು ತನ್ಕಲಿನ ಸುತ್ತಮುತ್ತ ಗಲೀಜಿನ ಕಜವು ರಾಶಿನ ದೆತ್ತದು ಈ ಸೀಕ್ ಹೆಚ್ಚಾವಂದಿಲಕ ತೂಡಾತನು ದಕ್ಷಿಣ ಕನ್ನಡಡು ದಿನ ಬುರ್ದು ದಿನ ಬರೋಂದೀಪನ ಬರ್ಸೋಡದವರ ಡೆಂಗ್ಯೂ ಮಲೇರಿಯದಂಚಿನ ಸೀಕ್ಲು ಜಾಸ್ತಿ ಆವೊಂದುಂಡು ಜನಕಲು ನೆತ್ತ ಬಗೆಟ್ ಗುಮದೆತ್ತನಂದ ಇತ್ತಂಡ ಒಂದು ಕುಡಲ ಜಾಸ್ತಿ ಆಪ್ನ ಪೋಡಿಗೆ ಎದುರಾತದೆ ಕುಡ್ಲ ಸುಳ್ಯ ಪುತ್ತೂರು ಬಂಟ್ವಾಳ ಬೆಳ್ತಂಗಡಿಡು ಬರ್ಸ ಬರೋದುಂಡು ಕರಿನ 2 ವರ್ಷದಿಂಚ ಪುತ್ತೂರು ಬೆಳ್ತಂಗಡಿ ಗ್ರಾಮೀಣ ಭಾಗಲಿಡು ಜಾಸ್ತಿ ಇತ್ತಿನ ಈ ಡೆಂಗ್ಯೂ ಈ ಸರ್ತಿ ಕುಡ್ಡಡ್ಲ ಪತ್ತೆ ಆತಂಡು ಆಫೀಸ್ ಇಲ್ಲಡು ಸಾರ್ವಜನಿಕರಿಗೆ ನೆತ್ತ ಬಗೆಟ್ ಜಾಗ್ರತೆ ಪುಟ್ಟ ಓಡಾತಂಡು ಈ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಮೇರ್ನ ದುಂಬಾಳ್ತಿಡು ಕುಡ್ಲ ನಗರ ಪಾಲಿಕೆ ವ್ಯಾಪ್ತಿಡು ಉಪನ ಆರೋಗ್ಯ ಇಲಾಖೆ KSRTC ಮೆಸ್ಕಾಂ PWD RTO ಮಹಾನಗರ ಪಾಲಿಕೆ ಸೇರಿದಂಚ ಸುತ್ತಮುತ್ತಲ ಸ್ವಚ್ಛ ದೀಪುನ ನೀರಿಡುಂತುನ ಲಾರ್ವನ್ ದೆಪ್ಪುನ ಕೆಲಸಗಳು ನಡೆತಂದುಂಡು ಇದ ಮುಟ್ಟ ಕುಡ್ಲ ನಗರಡು 23 ಡೆಂಗ್ಯೂ 43 ಮಲೇರಿಯಾ ಪ್ರಕರಣಗಳು ತೋಜಿದ ಬೈದಿಂಡು ಈ ಸರ್ತಿದ 10ನೇ ಕ್ಲಾಸ್ದ ಪರೀಕ್ಷೆಡು ಬಿದ್ದದ ಆಳ್ವಾಸ್ ಶಿಕ್ಷಣದ ಜೋಕ್ಲು ಸಾಧನದ ಮಿತ್ತು ಸಾಧನೆ ಮಲ್ತದ ಆಳ್ವಾಸ್ ಬರವು ಸಂಸ್ಥೆಗೆ ಪೆರ್ಮೆಕನಾಯ್ದೇರು 5 ವಿದ್ಯಾರ್ಥಿಗಳು ಆಜುನುತ್ತ 25 ಮಾರ್ಕ್ಸ್ ಗೆತ್ತದು ಆಳ್ವಾಸದ ಕೀರ್ತಿನ ದೆತ್ತದು ಪತದೇರು ಈ ಸರ್ತಿದ 10ನೇ ಕ್ಲಾಸ್ದ ಪರೀಕ್ಷೆಡು ಬಿದ್ರ ಆಳ್ವಾಸದ ಜೋಕ್ಲು ರಾಜ್ಯಡು ದಾಖಲೆದ ಸಾಧನೆ ಮಲ್ತದಿರು ಆಳ್ವಾಸದ 5 ವಿದ್ಯಾರ್ಥಿಗಳು ಆಜುನುತ್ತ 25 ಪೂರ್ತಿ ಆಜುನುತ್ತ 25 ಮಾರ್ಕ್ಸ್ ದೆತ್ತೊಂದು ಆಳ್ವಾಸಗೆ ಪೆರ್ಮೆಕನಾಯ್ದೇರು ಆಳ್ವಾಸ್ ಕನ್ನಡ ಮಾಧ್ಯಮದ 4 ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದ ಒರಿ ಸಾಧನೆ ಮಲ್ತದಿರು ಇಂದಿರಾ ಅರುಣ್ ಕಲ್ಮೇಶ್ವರ ಪುಂಡಲೀಕ ನಾಯ್ಕ್ ಶ್ರೇಯ ಆರ್ ಶೆಟ್ಟಿ ಈರಯ್ಯ ಶ್ರೀ ಶೈಲ ಸುದೇಶ್ ದತ್ತಾತ್ರೇಯ ಆಜುನುತ್ತ 25 ಮಾರ್ಕ್ಸ್ ದೆತ್ತನ ವಿದ್ಯಾರ್ಥಿಗಳು 41 ವಿದ್ಯಾರ್ಥಿಗಳು ಆಜುನುತ್ತ 20 ಜಾಸ್ತಿ 141 ವಿದ್ಯಾರ್ಥಿಗಳು ಆಜುನುತ್ತ ಜಾಸ್ತಿ ಮಾರ್ಕ್ ದೇದಿರು 274 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಗೆ ತೊಂದಿರು ಒಟ್ಟು 379 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದ ಪೂರಾ ಪಾಸಾದ 100% ಫಲಿತಾಂಶ ಆಳ್ವಾಸಗೆ ಬೈದಂಡು ಈ ಸಾಧನೆ ಮತ್ತಿನ ವಿದ್ಯಾರ್ಥಿಗಳ ನಡುಟು 134 ಜನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ದತ್ತು ಸ್ವೀಕಾರ ಯೋಜನೆದಡಿಟ್ಟು ಧರ್ಮಗು ಶಿಕ್ಷಣ ಪಡೆಯಿನಕ್ಲೊಂದು ಆಳ್ವಾಸದ ಡಾಕ್ಟರ್ ಎಂ ಮೋಹನ ಆಳ್ವೇರು ತಿರುಪಾದಿರು 379 100% ರಿಸಲ್ಟ್ ಒಟ್ಟಿಗೆ 620 ಬಂದ 620 ಎಬೋವ್ 620 ಮೇಲೆ 41 ಜನ ಇದ್ದಾರೆ ಸರ್. ಅಂದರೆ 99% ಮೇಲೆ 41 ವಿದ್ಯಾರ್ಥಿಗಳು ಇದ್ದಾರೆ ಸರ್. 41 ಜನ ಪರೀಕ್ಷೆ ಕೂತ್ಕೊಂಡವರು 379, 5 ಜನ 620ರಲ್ಲಿ 625, 620 ಮೇಲೆ 41 ಜನ, 600 ಮೇಲೆ 141 ಜನ. ಇದು ಮೇನ್ ಬೇಕಾಗುತ್ತೆ ಸರ್. ಈಗ ಒಟ್ಟು ಡಿಸ್ಟಿಂಕ್ಷನ್ನೇ ನಾವು ಕೇಳಿದರೆ ಪಟ್ಟಿ ನಾರಾಯಣ ಗುರು ಒಂಜಿ ಜಾತಿಗೂ ಧರ್ಮಗೂ ಸಮಾಜಗೂ ಸಂದು ನಾರತ್ತು ಅರೆನು ಪಾಠ ಬೂಕುಡ್ದು ದಿಪ್ಪೆರೆ ಬಿಜೆಪಿ ದುಂಬಾತಲು ಒಂದು ಸಾಧ್ಯ ಒಂದು ಭಗತ್ ಸಿಂಗ್ ವಿಚಾರನ ಪಾಟೋಡ್ದು ದಾಯ ದೇಯ್ದರಂದು ಕಾಂಗ್ರೆಸ್ ರಾಜ್ಯ ಗುರುಕಾರ DK ಶಿವಕುಮಾರ್ ಏವರ ತೋಜಾದಿರ್ ನಾರಾಯಣ ಗುರು ಒಂಜಿ ಜಾತಿಗೂ ಸಮಾಜಗೂ ಧರ್ಮಗೂ ಸಂದು ನಾರತ್ತು ಅರೆನು ಪಾಠ ಬುಕ್ರು ದಿಪ್ಪೆರೆ ಬಿಜೆಪಿ ದುಂಬಾತಲು ಒಂದು ಸಾಧ್ಯ ಒಂದು ನಾರಾಯಣ ಗುರುಕ್ಲೇನು ಭಗತ್ ಸಿಂಗರ್ನ ವಿಚಾರಲೇನು ಪಾಟೋಡ್ದು ದಾಯ ದೆತ್ತಿರಂದು ಕಾಂಗ್ರೆಸ್ ರಾಜ್ಯ ಗುರುಕಾರ DK ಶಿವಕುಮಾರ್ ಬಿಜೆಪಿದ ವಿರುದ್ಧ ಏವರ ತೋಜಾದಿರ್ ಕುಡ್ಲದ ಮಾಧ್ಯಮದೊಟ್ಟಿಗೂ ಪಾತಿರ್ನಾರು ಬಿಜೆಪಿ ಕೆಲಸ ಕಾರ್ಯಗಳು 1 ವರ್ಷ ದುಂಬಗ ಕಾಂಗ್ರೆಸ್ ಸರ್ಕಾರ ಬತ್ತದ ಪೂರ ಯೂಟರ್ನ್ ಮಲ್ಕೊಂಡು ಮಕ್ಕಳು NEP ಕನತ್ತೇರು ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅತ್ತು ಒಂದು ನಾಗ್ಪುರ್ ಎಜುಕೇಷನ್ ಪಾಲಿಸಿಯಿಂದ ಕೋಂಗಿ ಮಲ್ತೇರು ಸುನಿಲ್ ಕುಮಾರ್ ರೆಗ್ ಸ್ವಾಭಿಮಾನ ಇತ್ತುದುಂಡ ನಾರಾಯಣ ಗುರು ಪಾಠ ಬೂ ಕುಡ್ದು ದಿಪ್ಪುನ ಸಂದರ್ಭಡು ರಾಜಕುರುಡಿತ್ತಲು ಅಂಚನೆ ಕೋಟ ಶ್ರೀನಿವಾಸ ಪೂಜಾರ್ಲ ರಾಜಕುರುಡಿತ್ತಲು ದುಂಬಗ್ ರಾಜ್ಯುಡು ಜವನೇರಿಗೆ ಬೊಕ್ಕ 5 ವರ್ಷದ ಉಲಾಯಿದಕ್ಲಿಗೆ ಸ್ಥಾನ ಕೊರ್ಪುನ ಸಂಕಲ್ಪ ಮಲ್ತದಂಡು ಹೊಸ ಮೋನಿಗೆ ಬೊಕ್ಕ ಪೊಂಜುಳಿಗೆ ಅವಕಾಶ ಕೊರಡಾಪುನು ಒಂದು ಬಂಡೀರು. ಈ ದೇಶಕ್ಕೆ ಒಂದು ದೊಡ್ಡ ಮಾರ್ಗವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣ ಗುರು ಒಂದು ಪಕ್ಷಕ್ಕೆ, ಒಂದು ಸಮಾಜಕ್ಕೆ, ಒಂದು ಜಾತಿಗಲ್ಲ. ನಾರಾಯಣ ಗುರು ಅವರು ಆಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಎಲ್ಲ ಕೂಡ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಆಗೋದಿಲ್ಲ. BJಪಿಯವರು ಇಂಥ ಸಾಹಸಕ್ಕೆ ಕೈ ಹಾಕಬಾರ್ದು. ನಿಮ್ಗೆ ಹೆಂಗೆ ಅಧಿಕಾರ ಇದೆಯೋ ಇದು ಸ್ಟೇಟ್ ಸಬ್ಜೆಕ್ಟು, ಬೇರೆಯವರು ಕೂಡ ಅದೇ ಅಧಿಕಾರ ಬರ್ತದೆ. ಸೊ ನೀವು ಇದಕ್ಕೇನಾದ್ರು ಹಿಸ್ಟ್ರಿನ ಬದಲಾವಣೆ ಮಾಡೋಕ್ಕೆ ಹೋದರೆ ನಿಮ್ಮ ಹಿಸ್ಟ್ರಿನೂ ಬದಲಾವಣೆ ಮಾಡೋಷ್ಟು ಶಕ್ತಿ ಬರ್ತದೆ. ಸರ್, ಈಗ ನಳಿನ್ ಕುಮಾರ್ ಕಟೀಲ್ ಪಠ್ಯ ವಿರೋಧ ಮಾಡುವವರು ರಾಷ್ಟ್ರದ್ರೋಹಿಗಳೆಂದು ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಭಾಳ ರಾಷ್ಟ್ರಪ್ರೇಮಿಗಳು ಬಿಡಿ. ರಾಷ್ಟ್ರಧ್ವಜನೇ ತೆಗೆದಾಕ್ಬಿಟ್ಟು
ಕೇಸರಿ ಧ್ವಜ ಹಾಕ್ತಿದ್ದೆ ಅನ್ನೋರೆಲ್ಲ ರಾಷ್ಟ್ರದ್ರೋಹಿಗಳು, ಇದು ಪ್ರೇಮಿಗಳು. ನೋಡಿಯಪ್ಪ, ಯಾವುದೇ ಸ್ಕೂಲಲ್ಲಿ ನಾನು ಹೇಳಿದ್ನಲ್ಲ, ಏನು ಮೊದಲಿಂದ ಪದ್ಧತಿ ಇದೆಯೋ ಎಲ್ಲ ಧರ್ಮದವ್ರಿಗೂ ಏನು ಗೌರವ ಕೊಡಬೇಕು ಆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಸೊ ಅಷ್ಟು ಬಿಟ್ಟು ನಾನೀಗೇನು ಸದ್ಯಕ್ಕೆ ನಾನು ಮಾತಾಡೋ ಎಲ್ಲ ತಿಳ್ಕೊಳ್ತೀನಿ. ನಾನು ಯಾವುದೋ ಒಂದು ರಿಪೋರ್ಟ್ ಮೇಲೆ ನಾನು ಹಂಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಸೊ ಇನ್ನು ಮೊದಲಿಂದ ಏನು ಒಂದು ಪದ್ಧತಿ, ನಾನು ಆಗಲೇ ಈ ಭಾಷಣದಲ್ಲಿ ಹೇಳಿದ್ನಲ್ಲ, ಎಲ್ಲ ಇಂಜಿನಿಯರ್ ಆದವರು, ಡಾಕ್ಟರ್ ಆದವರು, MBA ಮಾಡಿದವರು, ಏನು ಎಜುಕೇಷನ್ ಸರಿಯಾಗಿ ಮಾಡಲಿಲ್ಲವರು ಎಲ್ಲ ನಮ್ಮ ದೇಶಕ್ಕೆ ಒಂದು ಆಸ್ತಿಯಾಗಿ ಬೆಳೆದಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಫಸ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಜನ ಹೊರಗಡೆ ವಲಸೆ ಹೋಗ್ತಾ ಇದ್ದಾರೆ, ಅದನ್ನು ತಪ್ಪಿಸೋಂಥ ಕೆಲಸ ಈ BJP ಸರ್ಕಾರ ಮಾಡಿದೆ. 10ನೇ ಕ್ಲಾಸ್ದ ಪಾಠ ಬುಕ್ಕುಡು KP ಹೆಡ್ಗೇವಾರ್ ವಿಷಯನು ಸೇರಾವನ ಬಗೆಟ್ ವಿರೋಧ ಮಲ್ಪುನಕ್ಲು ರಾಷ್ಟ್ರ ವಿರೋಧಿಲು RSS ಸಂಸ್ಥಾಪಕರಿದ್ದು ದೇಶಭಕ್ತಿದ ಭಾಷಣಲಿನ ಪಾಠ ಬುಕ್ಕುಡು ಸೇರಾವನವು ನೆಟ್ಟು ತಪ್ಪುದಾದ ಪಾಠ ಏರು ಬರೆತಿರು ಪನ್ಪುನವು ಮುಖ್ಯ ಆತು ಅವೆಟುಪುನ ವಿಚಾರಗಳು ಮುಖ್ಯ ಅಂದು BJP ರಾಜ್ಯ ಗುರುಕಾರ್ ನಳಿನ್ ಕುಮಾರ್ ಕಟೀಲ್ ಪಂತೇರು. 10ನೇ ಕ್ಲಾಸ್ದ ಪಾಠ ಬುಕ್ಕುಡು KP ಹೆಡ್ಗೇವಾರ್ ಪಾಠ ಬುಕ್ಕುಗು ಸೇರಾವನ ಸರ್ಕಾರದ ನಿರ್ಧಾರೊಳಿನ ಸುಮಾರು ಜನ ವಿರೋಧ ಮಲ್ತೊಂದುಲ್ಲೇರು. ನೆತ್ತ ಬಗೆಟ್ BJP ರಾಜ್ಯ ಗುರುಕಾರ್ ನಳಿನ್ ಕುಮಾರ್ ಕಟೀಲ್ ಮೈಸೂರ್ದ ಸುದ್ದಿಗಾರರ ಪಾತಿರ್ದು ಈ ಪಠ್ಯಕ್ರಮನು ವಿರೋಧ ಮಲ್ಪನಕ್ಲು ರಾಷ್ಟ್ರ ವಿರೋಧಿಲು ಪಂಡೇರು. RSS ಸಂಸ್ಥಾಪಕರ್ನ ದೇಶಭಕ್ತಿದ ಭಾಷಣಲಿನ ಪಾಠಲಿಡು ಸೇರಾದಂಡು ನೆಟ್ಟು ತಪ್ಪು ಒಲುಂಡು ಏರು ಬೂಕು ಬರೆತಿರು ಪನ್ಪನವು ಮುಖ್ಯ ಆತು ಅವೇನ ಉಲಯದ ಆದರ್ಶಲಿನ ವಿಚಾರಗಳು ಮುಖ್ಯ ವಿಷಯದ ಅರ್ಥವನ್ನು ತಿರಿಯಂದೆ ಪಾತಿರ್ನಕ್ಲು ರಾಷ್ಟ್ರ ವಿರೋಧಿಲೆಂದು ಬೆಚ್ಚ ಪಾತಿರ್ದಿರು. 4 ಸ್ಥಾನಗಳಿಗೆ ಚುನಾವಣೆಗಳು ಘೋಷಣೆ ಆಗಿದೆ. ವಿಶೇಷವಾಗಿ ಮೈಸೂರಿನ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮೈವಿ ರವಿಶಂಕರ್ ಅವರನ್ನು ಘೋಷಣೆ ಮಾಡಿದೆ. ಈಗಾಗಲೇ ಮೈವಿ ರವಿಶಂಕರ್ ಅವರು ನಾಮಪತ್ರ ಮಾಡಿದ್ದಾರೆ. ಪ್ರಥಮ ಅಭ್ಯರ್ಥಿಯಾಗಿ ಈಗ ನಾಮಪತ್ರ ಸಲ್ಲಿಕೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗಿದೆ. ಈ ಬಾರಿಯ ಈ ಚುನಾವಣೆಯಲ್ಲಿ 4ಕ್ಕೆ 4 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಮೈವಿ ರವಿಶಂಕರಿಂದ ಆಗುತ್ತೆ. ನಮ್ಮ ಎಲ್ಲ ಶಾಸಕರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ವಿಶೇಷವಾಗಿ ಮಂತ್ರಿಗಳು, ಉಸ್ತುವಾರಿಗಳನ್ನು ತಗೊಂಡು ಇಡೀ ಚುನಾವಣೆಗೆ ಹರಿಸಿ ದುಡಿದು ಇದನ್ನು ಗೆಲುವಿಗೋಸ್ಕರ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಟಿ ಸೋಮಶೇಖರ್, ನಾರಾಯಣಗೌಡರು, ರಾಮದಾಸ್, ನಾಗೇಂದ್ರ, ನಿರಂಜನ್, ವಿ ಸೋಮಣ್ಣ ಎಲ್ಲರೂ ಚುನಾವಣೆ ಕಣಕ್ಕಿಳಿದಿದ್ದಾರೆ. ನಮ್ಮ ಪ್ರತಾಪ್ ಸಿಂಗ್ ಮತ್ತು ಪ್ರೀತಮ್ ಗೌಡ್, ಹಾಸನದಲ್ಲಿ ಪ್ರೀತಮ್ ಗೌಡ್, ಇಲ್ಲಿ ನಂಜನಗೂಡಲ್ಲಿ ಹರ್ಷ, ಹೀಗೆ ಪ್ರತಿಯೊಬ್ಬರು ಅವರವರ ಕ್ಷೇತ್ರಗಳಲ್ಲಿ ಚುನಾವಣೆ ದೃಷ್ಟಿಯಿಂದ ಏನು ಕೆಲಸ ಮಾಡೋದು ಮಾಡಿದ್ದಾರೆ. ಪ್ರತಾಪ್ ಸಿಂಗ್ ಅವರು ಇಡೀ ವಿಧಾನಸಭಾ ಕ್ಷೇತ್ರವನ್ನು ವಿಧಾನ ಪರಿಷತ್ ಕ್ಷೇತ್ರವನ್ನು ಗಮನಿಸ್ತಾ ಇದ್ದಾರೆ. ಒಟ್ಟು ಈ ಚುನಾವಣೆಯಲ್ಲಿ ಹಿಂದಿಗಿಂತ ಹೆಚ್ಚಿನ ಮತ ಪಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಾವು ಗೆಲುವಿನ ಅಂತರವನ್ನು ಜಾಸ್ತಿ ಮಾಡ್ತೀವಿ. ಸರ್, ರಾಜ್ಯದಲ್ಲಿ ಈಗ ಪಠ್ಯಕ್ರಮದ ವಿಚಾರದಲ್ಲಿ ಒಂದು ಆಗಿದೆ. ಪ್ರಮುಖವಾಗಿ ಭಗತ್ ಸಿಂಗ್ ಅವರ ಪಠ್ಯವನ್ನು ಕೈ ಬಿಟ್ಟಿದ್ದೀರಿ ಅನ್ನುವಂಥದ್ದನ್ನು ಕಾಂಗ್ರೆಸ್ ನೇರವಾಗಿ ನೋಡಿ, ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸುವ ಅವಶ್ಯಕತೆ ಇದೆ. ಸರ್, ಪ್ರಮುಖವಾಗಿ RSSನ ಸಂಸ್ಥಾಪಕರ ಪಠ್ಯವನ್ನು ಯಾಕೆ BJಪಿಯವರು ಸೇರಿಸಿದ್ರೆ ಇದು ಕೇಸರೀಕರಣ? ನೋಡಿ, ಕೇಸರೀಕರಣ ಇವತ್ತಲ್ಲ, ಹಿಂದಿನಿಂದ ಯಾವುದೇ ವಿಷಯಗಳು ಬಂದಾಗ ಕೇಸರೀಕರಣ ಅನ್ನತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಗೊತ್ತಿರ್ತದೆ. ಹಿಂದೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಶಾಲೆಗಳಲ್ಲಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಶಾರದಾ ಭಜನೆಗಳಿತ್ತು ಶಾಲೆ. ಆಗ ಯಾರಿಗೂ ಅದು ಕೇಸರೀಕರಣ ಅಂತ ಕಾಣಲಿಲ್ಲ. ಬರಬರ್ತಾ ಅದರಲ್ಲಿ ಕೇಸರೀಕರಣದ ಹುಳುಕನ್ನು ಹುಡುಕತಕ್ಕಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷಗಳು ಮಾಡ್ತಾರೆ. ಯಾವುದೇ ಸಂಸ್ಕಾರಯುತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಜೋಡಿಸಬೇಕು. ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಬೇಕು. ವಿಶೇಷವಾಗಿ ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ಡಾಕ್ಟರ್ ಹೆಡ್ಗೇವಾರ್ ವಿಚಾರದಲ್ಲಿ ಮಾರ್ಗದ ಬರಿಟು ಉಂತಾದಿತ್ತಿನ ಸ್ಕೂಟರ್ಗೆ ಏರೋದನ್ನ ಮತಿದಾಂತಿನಗಳು ಪೆಟ್ರೋಲ್ ಮೈತದ ಸೂ ಕೊರ್ತಿನ ಘಟನೆ ಬಂಟೋಳದ ಸಜಿಪ 300 ಮಿತ್ತಕಟ್ಟು ನಡೆತದಂಡು ಇಲ್ಲದ ಕೈತಲು ಮಾರ್ಗದ ಬರಿಟು ಉಂತಾದಿತ್ತಿನ ಸ್ಕೂಟರ್ ಪೂರಾ ಪುತ್ತು ಪೋತಂಡು. ಮಾರ್ಗದ ಬರಿಟು ಉಂತಾದಿತ್ತಿನ ಸ್ಕೂಟರ್ಗೆ ಏರೋದನ್ನ ಪೆಟ್ರೋಲ್ ಮೈತದ್ದು ಸೂ ಕೊರ್ನ ಘಟನೆ ಬಂಟ್ವಾಳದ ಸಜಿಪ 300ದ ಮಿತ್ತಕಟ್ಟು ನಡೆತದಂಡು. ಗೌತಮ್ ಪನ್ಪನಾರು ಈ ಬಗೆಟ್ ಪೊಲೀಸರಿಗೆ ದೂರು ಕೊಡ್ತೀರು. ಮೇ 18 ತಾನಿ ರಾತ್ರಿ 8 ಗಂಟೆಗೆ ತನ್ನ ಇಲ್ಲದ ಕೈತಲು ಉಪ್ಪುನ ಮಾರ್ಗದ ಬರಿಟ್ ರಡ್ಡಚಕ್ರದ ಗಾಡಿನ ಉಂತಾದ ಇಲ್ಲಾಗ ಪೋದಿತ್ತೀರು. ಕೋಡೆಕಾಂಡೆ ಪೇರದ ಡೈರಿಗೆ ಪೇರು ಪಾಡ್ರೆ ಗಾಡಿದ ಕೈತಲು ಬನ್ನಗ ಗಾಡಿ ಪೂರ್ತಿ ಪೊತ್ತದು ಪೋತಂಡು. 20,000 ನಷ್ಟ ಆತನದು ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲು ಮಲ್ತದೀರು. ಉಡುಪು ಜಿಲ್ಲೆಡೊರ್ಮೆ ಕರಿನ 3 ದಿನೋಡ್ದಿಂಚ ಬರ್ಸ ದೊರೆಯೊಂದುಂಡು. ಶಾಲಾ ಕಾಲೇಜದ ಜೋಕ್ಲಿನ ಜಾಗೃತೆಗಾದ ಉಡುಪು ಜಿಲ್ಲೆದ ಜಿಲ್ಲಾಧಿಕಾರಿ ಶುಕ್ರವಾರ ರಜೆ ಘೋಷಣೆ ಮಾಡಿದರು.
ಒಡಿಪು ಜಿಲ್ಲೆ ದೊರ್ಮೆಕರಿನ ಮೂಜಿ ದಿನೋರ್ದಿಂಚ ದೊರಿಯೊಂದು ಉಪ್ಪನ ಬರ್ಸುರ್ದವರ ಶಾಲಾ ಕಾಲೇಜಿಗೆ ಶುಕ್ರವಾರ ರಜೆ ಕೊಡ್ತೇರು. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಈ ಆದೇಶ ಪಿದಾಡ್ಪಾದಿರು. ಹವಾಮಾನ ಇಲಾಖೆ ದಾಖಲು ಪಂತನಂಚನೆ ಜಿಲ್ಲೆಡು ರೆಡ್ ಅಲರ್ಟ್ ಘೋಷಣೆ ಮಲ್ತದೇರು. ಜೋಕ್ಲಿನ ಜಾಗ್ರತೆಗಾದು ಇನಿ ಶುಕ್ರವಾರ ದಾನಿಲ ಒಡಿಪು ಜಿಲ್ಲೆಡು ಮಾತ ಅಂಗನವಾಡಿ ಸರಕಾರಿ ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳ ರಜೆ ಕೊಡ್ತೇರು. ಸಾಧನೆಗೆ ಬಡತನ ಅಡ್ಡಿ ಬರ್ಪುಜಿ ಪ್ರಯತ್ನಗೂ ಖಂಡಿತ ಫಲ ತಿಕ್ಕೊಂಡು ಪನ್ಪುನಿಕ್ ಪುನೀತ್ ನಾಯ್ಕ್ ಸಾಕ್ಷಿ. ಮಲ್ಪೆ ಬಂದರಡು ಮೀನು ಮಾರ್ನ ಪುಂಜೋರ್ನ ಮಗೆ ಪುನೀತ್ ನಾಯ್ಕ್ ಮಲ್ಪೆ ಸರ್ಕಾರಿ ಪ್ರೌಢಶಾಲೆಗೆ ಕೀರ್ತಿ ಕನಸಿದೇರು. ಆಜುನುತ್ತ 25 ಮಾರ್ಕ್ಸ್ ಗೆತ್ತದು ಅಮ್ಮನ ಬಂಗದ ಪರಿಶ್ರಮಗೂ ಬಿಲೆ ದಿಂಜಾದೇರು. ಮಲ್ಪೆ ಬಂದರಡು ಮೀನು ಮಾರ್ನ ಪುಂಜೋನ ಮಗೆ ಪುನೀತ್ ನಾಯ್ಕ್ ಒಡಿಪು ಜಿಲ್ಲೆಗೆ ಪೆರ್ಮೆ ಕನಾಯ್ದಿರು. 10ನೇ ಕ್ಲಾಸ್ ಪರೀಕ್ಷಾ ಫಲಿತಾಂಶಡು ಆಜುನುತ್ತ 25 ಮಾರ್ಕ್ಸ್ ದೇದಿರು. ಮಲ್ಪೆ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿ ಆದುಲ್ಲಿರು ಪುನೀತ್ ನಾಯ್ಕ್. ಪುನೀತಿರ್ನ ಸಾಧನೆಗೆ ಶಿಕ್ಷಕರು ಚೀಪೆ ಪಟ್ಟಿರು. ದೋಸ್ತಿಲು ಪುಗೆಲ್ಡು ಕುಲ್ಲಾದು ಖುಷಿ ಪಟ್ಟೊಂಡಿರು. ಮೂಲತಃ ಕೊಪ್ಪಳ ಜಿಲ್ಲೆದಾರು ಆಯ್ನ ಪುನೀತ್ನ ಕುಟುಂಬ ಮಲ್ಪೆಡು ವಾಸ ಮಲ್ತೊಂದುಲ್ಲಿರು. ಶಿಕ್ಷಕರು ಮಲ್ತಿನ ಪಾಟುನು ಶ್ರದ್ಧೆಡು ಕೇನೊಂದಿತ್ತೆ ಈತ ಮಾರ್ಕ್ಸ್ ಬರ್ಪುನು ಪನ್ಪಿನ ನಿರೀಕ್ಷೆ ಇತ್ತಂಡು ದುಂಬಗ ಯಾನು ಜಿಲ್ಲಾಧಿಕಾರಿ ಆಪುನ ಕನಸು ಉಂಡು PUCಡು ವಿಜ್ಞಾನನು ಗೆತೊನಿಯರ ನಿರ್ಧಾರ ಮಲ್ತದೆ ಎಂದು ಪುನೀತ್ ಪಂತಿರು. ಎನ್ನ ಕಷ್ಟದ ದಿನೋಟ್ಲ ಮಗನು ಓದಾದೆ ಕಷ್ಟ ಮಾತೆರೆಗಳ ಉಂಡು ಜೋಕ್ಲು ಎಡ್ಡೆ ಕಲ್ತದು ಎಡ್ಡೆ ಆವಡಂದು ಎನ್ನ ಆಶೆ ಎಂದು ಪುನೀತ್ನ ಅಮ್ಮ ಪಂತೇರು. ನನಗೆ ಈ ಸಲದ SSLC ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಸಿಕ್ಕಿದೆ. 625ಕ್ಕೆ 625 ಅಂಕಗಳು ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಉಂಟು. ಇಷ್ಟು ಮಾರ್ಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಕೆಲವೊಂದು ತಪ್ಪಾಗ್ಬೋದಂತ ಅಂತ ಅನಿಸ್ತಾ ಇತ್ತು. ಆದರೆ ಎಲ್ಲ ಸರಿಯಾಗಿದೆ. ತುಂಬ ಖುಷಿ ಆಗ್ತಾ ಉಂಟು. ನಾನು ಮಲ್ಪೆಯಲ್ಲಿರುವ ಶಾಲೆಗೆ ಹೋಗ್ತೇನೆ. ಮತ್ತು ನಾವು ಮೂಲತಃ ಕೊಪ್ಪಳದವರು. ಕೊಪ್ಪಳದಿಂದ ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದೇವೆ. ಆದಮೇಲೆ ನಾವು ಮನೆಯಲ್ಲಿ ಅಮ್ಮ, ನಾನು, ಅಣ್ಣ, ಅಕ್ಕ, ಅವರ ಗಂಡ ಇದ್ದಾರೆ. ಮತ್ತು ನಾವು ಬೆಳಿಗ್ಗೆ ಬೇಗ 5 ಗಂಟೆಗೆ ಹೇಳ್ತಾ ಇದ್ದೆ. 5 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಓದಿ ಆದಮೇಲೆ ಶಾಲೆಗೆ ಹೋಗಿ ಅಲ್ಲಿ ಟೀಚರ್ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ. ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಏನೇ ಡೌಟ್ ಇದ್ದರೂ ಕೂಡ ನಾನು ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ಆದಮೇಲೆ 5 ಗಂಟೆಗೆ ಶಾಲೆ ಬಿಡ್ತಾಯಿದ್ರು. 5 ಗಂಟೆಯಿಂದ ಬಂದು ಚಹಾ ಕಾಫಿ ಮುಗಿಸಿ ಮತ್ತೆ ಓದಲಿಕ್ಕೆ ಕೂತ್ಕೊಳ್ತಾ ಇದ್ದೆ. 10 ಗಂಟೆಗೆ ಮಲಗ್ತಾ ಇದ್ದೆ. ಏನಾಗಬೇಕು ಅಂತ ಅನ್ಸ್ಕೊಂಡು ನನಗೆ PUCಯಲ್ಲಿ ಸೈನ್ಸ್ ತಗೊಳ್ಬೇಕಂತ ಆಸೆ ಉಂಟು. ಸೈನ್ಸ್ ತಗೊಂಡು ಚಂದ ಮಾಡಿ ಓದಬೇಕು, ತುಂಬ ಓದಬೇಕು. ಓದಿ ಜಿಲ್ಲಾಧಿಕಾರಿ ಆಗಬೇಕು, ಒಂದು ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಆಸೆ ಉಂಟು. ನಾವು ಹೇಳ್ಬೇಕಂದ್ರೆ ಈಗ ಕಷ್ಟದಲ್ಲಿದೆ ಸರ್. ಮಕ್ಕಳಿಗೆ ಸಣ್ಣ ಇದ್ದಾಗ ಎಲ್ಲ ನಮಗೆ ಕಷ್ಟ ಬಂದಿದೆ. ಅಂದರೆ ನಾವು ಆಗಿದೆಲ್ಲ ನಮ್ಮ ಹಾಗೆ ಮಕ್ಕಳು ಆಗಬಾರ್ದಂತ ನಾವು ಕಲಿಸಿದ್ದೇವೆ. ಅವರಿಗೊಂದು ಇದ್ದೇ ಸಿಗಬೇಕಲ್ಲ, ಹಾಗೆ ನಾವು ಮಾಡಿದ್ದೇವೆ. ಅಂದರೆ ಕಷ್ಟ ಅಂದರೆ ಎಲ್ಲರಿಗೂ ಕಷ್ಟ ಬರುತ್ತಲ್ಲ, ಅದಕ್ಕಿಂತ ಕಷ್ಟ ಜಾಸ್ತಿ ಉಂಟು ನಮಗೆ. ಅಂದರೆ ನಮಗೆ ಯಾರ ಮುಂದೆ ನಾವು ಹೇಳೋದಿಲ್ಲ. ಅಂದರೆ ನಮಗೆ ಒಂದು ಮಕ್ಕಳಿಗೆ ಒಂದು ಇದ್ದೇ ಬರಲಿ, ಒಂದು ಏನೋ ಒಂದು ಓದಿ ಒಂದು ಒಳ್ಳೇದು ಆಗಲಿ ಅಂತ ನಾವು ಮಾಡಿದ್ದೇವೆ. ಮಕ್ಕಳು ಬರ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಓದ್ತಾರೆ. ಅವ್ರಿಗೆ ಮಕ್ಕಳಿಗೆ ಎಂತ ನಾವು ತಿಂತೇವೆ ಅಂದ್ರೂ ನಾವು ಕಮ್ಮಿ ಮಾಡೋದಿಲ್ಲ. ಅದೆಲ್ಲ ತುಂಬ ನಾವು ಕೊಡ್ತೇವೆ ಅಷ್ಟೇ, ಮತ್ತೆಂತ ಇಲ್ಲ ಸರ್. ಓದಿ ಒಂದು ಚೆನ್ನಾಗಿ ಕಲಿಬೇಕಂತ ಅದು ಆಸೆ ನಮಗೆ ಅಷ್ಟೇ. ಕುಡ್ಲ ಪಜೀರ್ ಗ್ರಾಮದ ಪಾಣೆಲ ಜನಕ್ಲಿನ ಸುಮಾರು ವರ್ಷಲಿನ ಬೇಡಿಕೆ ಕಡೆಕ್ಲ ಈಡೇರ್ದಂಡು ಹೊಸ ಸರ್ಕಾರಿ ಬಸ್ದ ಸಂಚಾರ ಶುರು ಆತಂಡು. ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು UT ಖಾದರ್ ತಾನೇ ಬಸ್ಸನ್ನು ಬುಡ್ದು ಹೊಸ ಬಸ್ ಸಂಚಾರಗೂ ಚಾಲನೆ ಕೊರಿಯರು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಪಜೀರ್ ಗ್ರಾಮಸ್ಥರನ್ನ ಸುಮಾರು ವರ್ಷದ ಬೇಡಿಕೆ ಕಡೆಕ್ಲ ಈಡೇರ್ದಂಡು ಪಾಣೆಲಗ್ ಬಸ್ ಸಂಚಾರ ಶುರುವಾತಂಡು. ಕುಡ್ಲ ಗ್ರಾಮ ಚಾವಡಿ ಪಾಣೆಲ ಬೋಳಿಯಾರ್ ಮುಡಿಪು ಮಾರ್ಗವಾದ KSRTC ಬಸ್ ಸಂಚಾರ ಶುರುವಾತಂಡು. ವಿಧಾನಸಭಾ ಎದುರು ಪಕ್ಷದ ಒತ್ತು ನಾಯಕರು UT ಖಾದರ್ ತಾನೇ ಬಸ್ಸನ್ನು ಬುಡ್ದು ಬಸ್ ಸಂಚಾರಗೂ ಚಾಲನೆ ಕೊರಿಯರು. ಈ ಪೊರ್ತುಡು BJP ಮುಖಂಡರು ಬೊಕ ಮೈಸೂರು ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್ದ ಗುರ್ಕಾರ್ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸೇರಿನಂಚ ಸುಮಾರು ಜನ ಗಣ್ಯರು ಭಿನ್ನರು ಊರ್ದಕ್ಲು ಪಾಲ್ಪಡೆದಿತ್ತೇರು.
ಡ್ರೈವರ್ನ ಪತ್ತು ತತ್ತದು ಕಾರ್ ಪಲ್ಟಿಯಾದು ಉಂತದಿತ್ತಿನ ರಡ್ಡು ಕಾರ್ಲೆಗೆ ಎಡುತ್ತದು ಕಾರ್ ಪೊಡಿಯಾತಿನ ಘಟನೆ ಉಡುಪಿ ಜಿಲ್ಲೆದ ಕಾಪು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿನ ತಲ್ಪದ ನಡೆತದೆ. ಜನಕ್ಲೆಗೆ ಎಲ್ಲಿಯ ಗಾಯಲಾದು ಅಪಾಯಡ್ದು ಬಚಾವಾತೀರು. ಡ್ರೈವರ್ನ ಪತ್ತು ತತ್ತದು ಕಾರ್ ಪಲ್ಟಿಯಾದು ಕಾರ್ ಪೊಡಿಯಾತಿನ ಘಟನೆ ಉಡುಪಿ ಜಿಲ್ಲೆದ ಕಾಪು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿ ತಲ್ಪ ಈ ಘಟನೆ ನಡೆತದೆ. ಒಡಿಪುರದ ಉಚ್ಚಿಲದಂಜಿ ಬರೋಂದಿತ್ತಿನ ಕಾರು ಡ್ರೈವರ್ನ ಪತ್ತು ತತ್ತದು ಹೆದ್ದಾರಿಡು ಪಲ್ಟಿಯಾದು ಕೈತಲ್ದ ಹೋಟೆಲ್ದ ಬರಿಟ್ ಪಾರ್ಕಿಂಗ್ ಏರಿಯಾಡು ಉಂತಾದಿನ ರಡ್ಡು ಕಾರ್ ಗುದ್ದುದುಂಡು. ಈ ಘಟನೆ ಹಿಡಿದು ಮೂಜಿ ಕಾರ್ಲೆಗ್ ಹಾನಿ ಆತಲು. ಕಾರ್ಡಿತ್ತನಕ್ಲೆ ಎಲ್ಲೆಲ್ಲಿಯ ಗಾಯಲ ಹಿಡಿದು ಪ್ರಾಣಾಪಾಯ ಹಿಡಿದು ಬಚಾವಾತೀರು. ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ದಾಖಲಾತನು. అధికారులైన జబదారిదాంతిన కామగారిలో ఏతి ఎడ్డే ಉಪ್ಪುಂಡು ಒಂದು ಸುರೂತ ಬರ್ಸೋಗೆ ಗೊತ್ತಾಪುಂಡು. ಕುಡ್ಲಡು ರಾಜಕಾಲುವಿನ ಒತ್ತುವರಿ ಮಲ್ತೊಂದು ಮಲ್ತಿನ ಕೆಲಸೊರ್ದು ರಾಷ್ಟ್ರೀಯ ರಾಜಮಾರ್ಗ ಕೂಳೂರು ಕೊಟ್ಟಾರ ಜಂಕ್ಷನ್ ಕೊಟ್ಟಾರ ಚೌಕಿ ಪರಿಸರದ ಜನಕ್ಲೆಗ್ ಅಂಗಡಿದ ಯಜಮಾನಕ್ಲೆಗ್ ಮರ್ಯಾಲ ಪನ್ಪುನ ಒಂಜಿ ಶಾಪ ಆತಂಡು. ಕುಡ್ಲಡು ಒಂತೆ ಬರ್ಪನ ಬರ್ಸೋಗೆ ಆಪುನ ತೊಂದರೆಲು ಒಂಜಿರಡ್ಡತ್ ಮುಲ್ಪದ ರಾಜಕಾಲುವಿನ ಒತ್ತುವರಿ ಮಲ್ತೊಂದು ಮಲ್ತಿನ ಜಬದಾರಿದಾಂತಿನ ಕಾಮಗಾರಿಡ್ದು ಕಷ್ಟ ಬರ್ಪುನವು ಕುಡ್ಲದ ಜನಕ್ಲೆನ ಹಣೆ ಬರಹ ಆದುಂಡು. ಅವಿಟ್ಲ ರಾಷ್ಟ್ರೀಯ ಹೆದ್ದಾರಿ ಕೂಳೂರು ಕೊಟ್ಟಾರ ಜಂಕ್ಷನ್ ಕೊಟ್ಟಾರ ಚೌಕಿ ಪರಿಸರದ ಜನಕ್ಲೆನ ಅಂಗಡಿ ಯಜಮಾನರ್ನಕ್ಲೆನ ಸ್ಥಿತಿನ ಪಂಡದ ಪ್ರಯೋಜನ ಇಜ್ಜಿ. ಕೆಲವು ಸಮಯದ ದುಂಬು ಕೊಟ್ಟಾರಡು ಇಪ್ಪುನ ಖಾಸಗಿ ಕಾಲೇಜದ ಎದುರುಡು ರಾಜಕಾಲುವಿನ ಒತ್ತುವರಿ ಮಲ್ತಂದು ಕಾಮಗಾರಿ ಮಲ್ಪೆರೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ದುಂಬಾದಿತ್ತುಂಡು ಪನ್ಪುನ ಆರೋಪ ಕೇಂದ್ರ ಬತ್ತಿತ್ತುಂಡು. ಅಂಡ ಈ ಕಾಮಗಾರ್ಲಿನ ಅವಂತಾರಲು ಸುರುತ್ತ ಬರ್ಸೋಗೆ ತೋಜಿದು ಬೈದುಂಡು. ಸುಮಾರು 32 ವರ್ಷಗಳಿಂಚ ಯಾನ ಅಂಗಡಿ ಮೂಲು ನಡಪಾಂದುಲ್ಲೆ ಕೊಟ್ಟಾರ ಚೌಕಿ ಜನಕ್ಲೆಗ್ ಮರಿಯಾಲ ಒಂಜಿ ಶಾಪ. ಎಲ್ಲೆಲ್ಲಿಯ ಬರ್ಸೋಗೆ ಎಂಕ್ಲೆನ ಅಂಗಡಿ ಮುರ್ಕೊಂದುಂಡು ಬರ್ಸೋಗು 5 ಲಕ್ಷ ರೂಪಾಯಿದಾತು ಸೊತ್ತುಲು ನಷ್ಟ ಆತಂಡು. ರಾಜಕಾಲುವೆ 21 ಫೀಟ್ ತೋಡು ಇಪ್ಪೊಡಾತಂಡು. ಆಂಡ ಇತ್ತೆ 6 ಫೀಟ್ ಉಂಡು. ಆಂಡ ಐಕ್ ಏರ ಕಾನೂನು ತಡೆ ಕನೈದಿರು ಬೊಕ್ಕ ಅವೇನು ರಿಪೇರಿ ಮಲ್ಪೆರೆ ದುಂಬಾತಿಜ್ಜಿರು. ಸೀದಾ ಬರ್ಪುನ ಕಾಲುವೆನು ಒಂಜಿ ಸಂಸ್ಥೆಗೆ ಬೋಡಾದು ತಿರ್ಗಾದು ಅವೈಜ್ಞಾನಿಕವಾದ ಕಾಮಗಾರಿ ಮಲ್ತದಿರಂದು ಏವ್ರ ತೋಜಾದಿರು ಮುಲ್ತ ಅಂಗಡಿದ ಯಜಮಾನಿರ್ನಕ್ಲು. ಈ ದುಂಬು ಸ್ಥಳೀಯರೇ ಪೊರಂಬಾಟ ಸಮಿತಿ ಮಲ್ತದು ಪೊರಂಬಾಟ ಮಲ್ತದ. ಆಂಡ ಅಧಿಕಾರಿಲು ಗುಮ್ಮನಗೆಗೆ ತೊಂದಿಜರು. ಬರ್ಪುನ ಬರ್ಸೋಗು ಕಲ್ಲು ಮಣ್ಣು ಚರಂಡಿ ಪಾಲಾತಂಡು. ಮುಲ್ಪದ ಸಮಸ್ಯೆಯನ್ನು ಪಿನಿಯರೆ ಏರ್ಲ ದುಂಬಾಪುಜಿರಂದು ಪುರುಷೋತ್ತಮ ಸುವರ್ಣ ಏವ್ರ ತೋಜಾದಿರು. ನನಾಂಡಲ ಸಮಸ್ಯೆಯನ್ನು ಪರಿಹಾರ ಮಲ್ಪುಲೆ ಎಂದು ಜನಕ್ಲೆನ ಆಗ್ರಹ. ಸರ್, ಇಲ್ಲಿ ಈಗ ನಾನೊಂದು 32 ವರ್ಷದಿಂದ ಇಲ್ಲಿ ಒಂದು ಶಾಪನ್ನು ನಡೆಸ್ತಾ ಇದ್ದೇನೆ ಸರ್. ಇದು ಒಂದು ನಮಗೆ ಒಂದು ಶಾಪವಾಗಿದೆ ಸರ್. ಇಲ್ಲಿ ಕೊಟ್ಟಾರ ಚೌಕಿಗೆ ಪ್ರತಿ ಮಳೆಗಾಲದಲ್ಲಿ ಇಲ್ಲಿ ನಮ್ಮದೇ ಹೆಸರು ಬರ್ತದೆ. ಕೊಟ್ಟಾರ ಚೌಕಿ ಎಷ್ಟು ಪ್ರಯತ್ನ ಪಟ್ಟರು ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದೆ ಅಂದರೆ ಏನೋ ಮಾಡಿದ್ದೇವೆ ನಾವು. ಎಷ್ಟೆಷ್ಟು ಮನೆಗಳ ನಂಬರ್ ತೆಗೆದು ಅವರ ಮನೆಯ ಅಡ್ರೆಸ್ ಎಲ್ಲ ಕೊಟ್ಟು DC ಅವರಿಗೆ ಎಲ್ಲರಿಗೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟೇವೆ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತೇವೆ, ಆದರೆ ಒಂದು ಸರಿ ಕಟ್ಟಾಗೋದಿಲ್ಲ ಇಲ್ಲಿ. ಈಗ ಒಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ ಇಲ್ಲಿ ಇವಾಗ. ಯಾಕೆಂದರೆ ಇಲ್ಲಿ ಕರಾವಳಿ ಕಾಲೇಜ್ ಎದುರು ಭಾಗದಲ್ಲಿ ಈ ಒಂದು ನಮ್ಮದು ಒಂದು ರಾಜಕಾಲುವೆ ಇದೆ. ನನ್ನ ಈ ಶಾಪಿನ ಕಡೆಯಿಂದ ರಾಜಕಾಲುವೆ ಇದೆ. ಅಲ್ಲಿ ನಿಜವಾಗಿ ಡಾಕ್ಯುಮೆಂಟ್ಸ್ ಪ್ರಕಾರ 21 ಫೀಟ್ ತೋಡಿರಬೇಕು ಅದು. ಆದರೆ ಈಗ ಅಲ್ಲಿ ಇರುವುದಂದರೆ ಒಂದು 5 ಫೀಟ್ ಇದೆ. ಎಲ್ಲ ಒತ್ತುವರಿ ಆಗಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೋಗುವಾಗ ಯಾರಾದರೂ ಅದಕ್ಕೆಂದು ಸ್ಟೇ ತಂದದ್ದನ್ನು ನಮ್ಮ ಕಾರ್ಪೊರೇಷನ್ ಅದನ್ನು ವೆಕೆಟ್ ಮಾಡುವಂಥ ಪರಿಸ್ಥಿತಿಯೇ ಇಲ್ಲ. ಅದು ಎಷ್ಟು ವರ್ಷ ಇದ್ದರೂ ಹಾಗೆ ಇರ್ತದೆ. ಒಂದು ಸಲ ಸ್ಟೇ ಬಂದರೆ ಮತ್ತೆ ಹೋಯ್ತು ಅಂತ ಅರ್ಥ ಲೆಕ್ಕ. ಈಗ ಒಂದು ವಸ್ತು ಅಂದರೆ ಒಂದು 9.5 ಕೋಟಿಗೆ ಒಂದು ಪ್ರಾಜೆಕ್ಟ್ ಆಗಿದೆ ಈಗ. ಎಲ್ಲಿಂದ ಅಂದರೆ ಕರಾವಳಿ ಕಾಲೇಜ್ ಎದುರಿನಲ್ಲಿ ಅದು ಸೀದಾ ಬರುವಂಥ ಒಂದು ಕಾಲುವೆಯನ್ನು ಒಂದು ಸಂಸ್ಥೆಗೆ ಬೇಕಾಗಿ ಇವರು ಅದನ್ನು ಟರ್ನ್ ಮಾಡಿದ್ದಾರೆ. ಹೇಗೆ ಅಂದರೆ ಅದು ಹೈವೇಗೆ ಟರ್ನ್ ಮಾಡಿದ್ದಾರೆ. ಈ ಟರ್ನ್ ಮಾಡಿ ಪುನಃ ಸ್ಟ್ರೈಟ್ ಮಾಡಿ ಪುನಃ ಈ ರಾಜಕಾಲುವೆ ಬರುವಂಥ ರೀತಿ ಮಾಡಿದ್ದಾರೆ.
ಇದಕ್ಕೆ ನಾವು ಇಲ್ಲಿ ಒಂದು ಕೊಟ್ಟರ ಚೌಕಿಯ ಎಲ್ಲ ಒಂದು ವೇದಿಕೆ ಮಾಡಿ ನಾವು ಅದು ಮಾಡೋದು ನೀವು ಸರಿಯಲ್ಲ, ನೀವು ಅದನ್ನು ಸರುತ್ತ ತನ್ನಿ. ನಿಮ್ಮ ಅವರದ್ದು ಕರಾವಳಿ ಕಾಲೇಜ್ ಅವ್ರದ್ದೇನು ಜಾಗ ಇದೆ, ಅವರನ್ನು ನೀವು ಅವರ ಹತ್ರ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವರನ್ನು ನೀವು ಅದನ್ನು ತಗೊಳ್ಳಿ, ಕಾರ್ಪೊರೇಷನ್ ಅವರು ತಗೊಳ್ಳಿ, ಮತ್ತೆ ಚೆನ್ನಾಗಿ ಮಾಡಿ ಅಂತ ನಾವು ಅದನ್ನು ನಿಲ್ಲಿಸಿದ್ದೇವೆ ಅಲ್ಲಿ ಕೆಲಸ. ಇವಾಗ ಏನಾಗಿದೆ ಅಂದರೆ ಈಗ ಅದನ್ನು ಮಾಡೋದಿಲ್ಲ, ಇದನ್ನು ಮಾಡೋದಿಲ್ಲ, ಯಾವುದಕ್ಕೂ ಇವರೊಂದು ಸ್ಪಂದನೆ ಕೊಡೋದಿಲ್ಲ. ನಾವು ಎಷ್ಟೋ ಪ್ರಯತ್ನ ಡಿ ಸಿ ಅವರು ನಮ್ಮನ್ನು ಕರೆದ್ರು ಆಫೀಸಲ್ಲಿ, ಅಲ್ಲಿ ಮಾತಾಡಿದ್ದೀವಿ ನಾವು. ಅವ್ರು ಡಿ ಸಿ ಅವರು ಇವರಿಗೆ ಡಿಪಾರ್ಟ್ಮೆಂಟನ್ನು ಎಲ್ಲ ಹೇಳಿದರು, ನೀವೆಲ್ಲ ಫಸ್ಟ್ ಬೇಗ ಮಾಡಿ ಅಂತ ಹೇಳಿದರು. ಆದರೆ ಮಾತಿನಲ್ಲಿ ಹೊರತು ಕೆಲಸದಲ್ಲಿ ಏನು ನಡೆಯುವುದಿಲ್ಲ ಸರ್. ಇಲ್ಲಿ ಯಾರಿಗಾಗಿ ಇವರು ಈ ರೀತಿ ಮಾಡ್ತಾರೆ ಅಂತ ನಮಗೆ ಒಂದು ಅರ್ಥ ಆಗೋದಿಲ್ಲ. ನೋಡಿ, ನಾವು ಕೊಟ್ಟರ ಚೌಕಿಯಲ್ಲಿ ಪ್ರತಿ ವರ್ಷ ಇಲ್ಲಿ ಮುಳುಗ್ತಾ ಇದ್ದೇವೆ. ನಮ್ಮ ಶಾಪಿನಲ್ಲಿ ನೋಡಿ ಅಡಿಯಲ್ಲಿ ನಾವು ಇವಾಗಲೇ ಶುರು ಮಾಡಿದ್ದೇವೆ, ಮೂರು ಇದನ್ನು ಎಲ್ಲ ನಾವು ತೆಗೆದು ಬಿಟ್ಟಿದ್ದೇವೆ ಸಾಮಾನೆಲ್ಲ. ಯಾಕೆಂದರೆ ಒಂದು ಸಲ ಇಲ್ಲಿ ಒಂದು ಮಳೆ ಬಂದು ಎತ್ತರಕ್ಕೆ ಹೋಗಿ ಕಡಿಮೆ ಪಕ್ಷ ನಮ್ಮದು ಒಂದು 5 ಲಕ್ಷ ರೂಪಾಯಿ ನಮ್ಮದು ಹೋಗಿದೆ ಎಲ್ಲ. ಆದ್ದರಿಂದ ಈಗ ಆಟೋಮೊಬೈಲ್ ಸ್ಪೇರ್ಸ್ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಆ ರೀತಿ ಆಗಿದೆ ಸರ್. ಈಗ ನೋಡಿ, ರಾತ್ರಿ 10 ಗಂಟೆಯಿಂದ 12 ಗಂಟೆ ರಾತ್ರಿ 1 ಗಂಟೆ ಅಡಿಗೆದ ಗ್ಯಾಸ್ದ ಬೆಲೆ ಕೂಡ ಏರ್ತೆ ಆತಲು. ಪೊಂಜೋಲು ಅಡಿಗೆ ಮಲ್ತದ್ದು ಬೆಗರ್ನೆ ಮಾತ್ರ ಆತು. ಸಿಲಿಂಡರ್ ಗೆತೊನ್ನಗಲ ಬೆಗರ್ನಂಚ ಗ್ಯಾಸ್ದ ಬೆಲೆ ಸಾರ ಕಡತದ. ಅಡಿಗೆದ ಗ್ಯಾಸ್ದ ಬೆಲೆ ಕೂಡ ಏರ್ತೆ ಆತಲು. ಈ ತಿಂಗಳು 2ನೇ ಸರ್ತಿ ಬೆಲೆ ಏರ್ತೆ ಮಲ್ತದಿರು. ಪೊಂಜೋಲು ಅಡಿಗೆ ಮಲ್ತದ್ದು ಬೆಗರ್ನೆ ಮಾತ್ರ ಆತು. ಸಿಲಿಂಡರ್ ಗೆತೊನ್ನಗಲ ಬೆಗರ್ನಂಚನೆ ಗ್ಯಾಸ್ದ ಬೆಲೆ ಅಪಗ ಏರ್ತೆ ಆದು ಸಾರದ ಗಡಿಟು ಉಂತುದುಂಡು. ಗುರುವಾರದನೇ 3 ರೂಪಾಯಿ ದಾತಿ ಏರಾದಿರು. ಮೇ 7 ತಾನಿ 5 ರೂಪಾಯಿ ಏರಾದು ಎತ್ತೆ ಕುಡ ಏರಾದು ಮಂಡೆ ಬೆಚ್ಚ ಮಲ್ಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನಲಾತು ಸುದ್ದಿ ಮನರಂಜನೆಗಾದು ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲೆ.